ಪುಸ್ತಕವೆಂದರೆ ಕೇವಲ ಹಾಳೆಗಳ ಗುಚ್ಛವಲ್ಲ, ಅದು ಕಾಲದ ಸ್ಮರಣೆ, ಸಮಾಜದ ಕನ್ನಡಿ, ಮನಸ್ಸಿನ ಆಳದಿಂದ ಹೊರಹೊಮ್ಮುವ ಭಾವಧಾರೆ ಮತ್ತು ಮಾನವನ ಮನಸ್ಸಿನ ನಕ್ಷೆ ಎಂದು ಖ್ಯಾತ ಸಾಹಿತಿಗಳು ಹಾಗೂ ಚಿತ್ರ ನಿರ್ದೇಶಕ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ಅವರು ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕ್ರಿಯೇಟಿವ್ ಪುಸ್ತಕಧಾರೆ 2025 ಮುಂಗಾರಿನ ಹನಿಗಳ ಜೊತೆಗೆ ಪುಟಗಳ ಪಯಣ ಕಾರ್ಯಕ್ರಮ ಹಾಗೂ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದ ವತಿಯಿಂದ 22 ಕೃತಿಗಳ ಅನಾವರಣ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ಗ್ರಂಥಾಲಯ ಮಾಡಬೇಕಂತ ಸ್ವಲ್ಪ ವಿನಯದಿಂದ ಹೇಳ್ತೇನೆ. ನಾನು ಮಾಡಿದೆ ಈ ಥರದ ಕ್ರಿಯಾಪದಗಳು ಬರುವುದು ಸ್ವಲ್ಪ ಅಪಾಯಕಾರಿ, ಆತ್ಮಸ್ತುತಿಯ ಸೂಚನೆ ಆಗಬಹುದು. ಆದರೆ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ಆ ಪುಸ್ತಕದ ಆ ಗ್ರಂಥಾಲಯದಲ್ಲಿ ಇವತ್ತು ಸುಮಾರು 10,000ಕ್ಕೂ ಹೆಚ್ಚು ಉಪಯುಕ್ತ ಪುಸ್ತಕಗಳಿದ್ದಾವೆ. ಅನೇಕ ಕವಿಗಳು ರೂಪುಗೊಂಡಿದ್ದಾರೆ, KS ಓದೋರಿದ್ದಾರೆ, IAS ಓದೋರಿದ್ದಾರೆ. ಒಂದು ಸಣ್ಣ ಹಳ್ಳಿ. ನಾನು ಇದನ್ನು ಯಾಕೆ ಒಂದು ಪ್ರಯೋಗವಾಗಿ ಮಾಡಿದೆ ಅಂದರೆ, ನಾವು ಪುಸ್ತಕಗಳಿಗಿರುವ ಮಹತ್ವವನ್ನು ನಮ್ಮ ಸ್ನೇಹಿತರು ತುಂಬ ಚೆನ್ನಾಗಿ ಹೇಳಿದ್ರು. ಒಂದು ಜನರೇಷನ್ ನಾವು ದಾಟಿಸ್ಕೋಬೇಕಿಲ್ಲ. ಈಗ ಒಂದು ಪುಸ್ತಕ ಸಂಸ್ಕೃತಿ ಒಂದು ಶಾಲೆಯಲ್ಲಿ ಶುರುವಾದರೆ ಒಂದು ತಲೆಮಾರು ಕಲಿಯುತ್ತೆ. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ಮಾತನಾಡಿ, ಪುಸ್ತಕವೆಂದರೆ ಕೇವಲ ಅಕ್ಷರಗಳ ಸಂಗ್ರಹವಲ್ಲ, ಅದು ಕಾಲ, ಸಮಾಜ ಮತ್ತು ಮಾನವನ ಭಾವನೆಗಳ ಪ್ರತಿಬಿಂಬ. ಪುಸ್ತಕ ದಾರಿಯಂತಹ ಕಾರ್ಯಕ್ರಮಗಳು ಓದುವ ಅಭ್ಯಾಸವನ್ನ ಪುನರ್ಜೀವನಗೊಳಿಸುತ್ತದೆ ಎಂದು ಹೇಳಿದರು. ಒಂದು ಪ್ರಕಾಶನ ಸಂಸ್ಥೆಯನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದ್ರೆ ಪುಸ್ತಕ ಮನೆಯ ಮೇಲೆ ನೀಡಿರುವ ಪ್ರೀತಿ, ಗೌರವ ಮತ್ತು ವಿಶ್ವಾಸ ಅಂತ ಹೇಳ್ತಾ, ನಿಮ್ಮ ಪುಸ್ತಕವನ್ನು ಒದಗಿಸಿಕೊಟ್ಟಿರುವ ನಿಮಗೆ ಮತ್ತು ಆಯ್ಕೆ ಮಾಡಿರುವ ಪುಸ್ತಕ ಮನೆ ಪ್ರಕಾಶನಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ವೈಯಕ್ತಿಕವಾಗಿ ಎಲ್ಲ ಲೇಖಕರಿಗೂ ಕೂಡ ನಾನು ಇದೊಂದು ಒಳ್ಳೆಯ ಒಂದು ಒಂದು ಲಕ್ಷಣ, ಒಂದು ಹೊಸ ಪ್ರಕಾಶನ ಸಂಸ್ಥೆಯನ್ನು ಹೇಗೆ ಉತ್ತೇಜಿಸಬೇಕು ಎನ್ನುವ ದೃಷ್ಟಿಯಿಂದಲೂ ಕೂಡ ಈ ನಿಮ್ಮ ನಿರ್ಣಯ ಬಹಳ ಮುಖ್ಯ ಅಂತ ಭಾವಿಸಿಕೊಂಡಿದ್ದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಸಂಸ್ಥಾಪಕ ಅಶ್ವಥ್ SL ಅವರು, ಲೇಖಕರು ತಮ್ಮ ವಿಚಾರಧಾರೆಯ ನದಿಗಳನ್ನು ಕೃತಿಗಳಲ್ಲಿ ಹರಿಸಿದ್ದಾರೆ. ಓದುಗರು ಅದರ ತೀರದಲ್ಲಿ ನಿಂತು ಚಿಂತನೆಗಳ ನೀರನ್ನ ಕುಡಿಯುವಂತಿದೆ. ಇಂತಹ ಸಾಹಿತ್ಯವು ಕಾಲವನ್ನ ಮೀರಿ ನೆನಪಿನ ಮಡಿಲಿನಲ್ಲಿ ಉಳಿಯುತ್ತವೆ ಎಂದು ಹೇಳಿದರು. ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೊಂಡಳ್ಳೆ ಪ್ರಭಾಕರ್ ಶೆಟ್ಟಿಯವರು ಮಾತನಾಡಿ, ಇಂದಿನ ಯಾಂತ್ರಿಕ ಜೀವನದಲ್ಲಿ ಓದಿನ ಮಹತ್ವವನ್ನು ಮರೆಯುತ್ತಿರುವಾಗ ಇಂತಹ ಪುಸ್ತಕ ಬಿಡುಗಡೆಗಳು ಸಾಹಿತ್ಯ ಪ್ರೇಮಿಗಳಿಗೆ ಹೊಸ ಚೈತನ್ಯ ತುಂಬುತ್ತವೆ ಎಂದು ಹೇಳಿದರು. ಅದು ವೈಶಿಷ್ಟ್ಯತೆಯೇ ಈ ಮನುಷ್ಯನ ಬದುಕಿನ ಸಾರ್ಥಕತೆಗೆ ಕಾರಣವಾಗುವಂತಹದ್ದಾಗುತ್ತೆ. ಆ ನಿಟ್ಟಿನಲ್ಲಿ ಪುಸ್ತಕ ಮನೆ ಎಂಬತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ಇಂತಹ ಅರಿಯುವುದಕ್ಕೆ ಲಕ್ಷಣವು ನಿಜ ವಿನಯ ಸೌಜನ್ಯ ಅರಿದೊಡಿದ ಮಾನ್ಯ ಬೋಳಬಸವಂತ ನಿಜ ಗುಣನ ಮಾತಿಗೆ ಮಾದರಿಯಾಗಿ ಒಂದು ವಿಶ್ವವಿದ್ಯಾಲಯದ ಅನೇಕ ಗೌರವಿತ ಸ್ಥಾನವನ್ನ ಅಲಂಕರಿಸಿ ಕ್ರಿಯಾಶೀಲ ಕೆಲಸ ಮಾಡಿ ಉಪಕುಲಪತಿಯ ಸಾರ್ಥಕತೆಯನ್ನು ಅನುಭವಿಸುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆಯೊಡನೆ ಕೇವಲ 3 ಚಿಕ್ಕ ಚಿಕ್ಕ ಕಥೆಗಳ ಮುಖಾಂತರ ಮಾತ್ರ ನನ್ನ ಮಾತನ್ನು ಮುಗಿಸ್ತೀನಿ. ಕ್ರಿಯೇಟಿವ್ ಪುಸ್ತಕ ಮನೆಯ ವತಿಯಿಂದ ಡಾಕ್ಟರ್ ನಾಗತಿಹಳ್ಳಿ, ಡಾಕ್ಟರ್ ಕೆ ಚಿನ್ನಪ್ಪಗೌಡ ಹಾಗೂ 22 ಕೃತಿಗಳ ಕರ್ತೃಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಕಾವ್ಯಗಳ ಲೇಖಕ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಕಾಲೇಜಿನ ಸಂಸ್ಥಾಪಕ ವಿದ್ವಾನ್ ಗಣಪತಿ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. KM ಖಲೀಲ್, V4 ನ್ಯೂಸ್, ಕಾರ್ಕಳ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers.
We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.